ಆತ್ಮೀಯರೇ, ಶಿವಮೊಗ್ಗ ಧರ್ಮಕ್ಷೇತ್ರದ ವತಿಯಿಂದ ಫಾದರ್ ಫ್ರ್ಯಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ನಮ್ಮ ಧರ್ಮಕ್ಷೇತ್ರಕ್ಕೆ ಮೊನ್ನೆ 23ನೇ ತಾರೀಕಿಗೆ ಗರ ಬಡಿದಂತೆ ಸಿಡಿಲಿನಂತೆ ಒಂದು ಸುದ್ದಿ ಆಯಿತು. ನಮ್ಮ ಆತ್ಮೀಯ ಫಾದರ್ ವಂದನೀಯ ಡಾಕ್ಟರ್ ಆಂಟನಿ ಪೀಟರ್ ಅವರು ಕಾರು ಅಪಘಾತಕ್ಕೆ ಒಳಗಾಗಿ ಸ್ಥಳದಲ್ಲೇ ಮೃತ್ಯುವನ್ನಪ್ಪಿದರು. ಬಹಳ ಒಂದು ದುಃಖಕರವಾದ ಸಂಗತಿ. ಏಕೆಂದರೆ ನಾವು ಬಹಳ ಆತ್ಮೀಯ ಸ್ನೇಹಿತರು. ನಾನು ಹುಟ್ಟಿದ ಆ ವಯಸ್ಸು ನಮಗಿಬ್ಬರಿಗೂ ಒಂದೇ. 1973ರಲ್ಲಿ ಅವರು ಕೂಡ ಹುಟ್ಟಿದ್ರು. ಅವರು 20 ವರ್ಷಗಳು ಗುರುಗಳಾಗಿ ಈ ಧರ್ಮಕ್ಷೇತ್ರದಲ್ಲಿ ಅವಿರತ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 4 ವರ್ಷಗಳ ಕಾಲ ಸ್ವರ್ಗ ಸ್ವೀಕೃತ ಮಾತೆಯ ದೇವಾಲಯ ಹಿರಿಯೂರಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಸಹಾಯಕ ಗುರುವಾಗಿ ಸಂತ ತೋಮಸರ ದೇವಾಲಯ ದಾವಣಗೆರೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಕಾರೆಹಳ್ಳಿಯಲ್ಲಿ ಸಂತ ಅಂತೋಣಿಯವರ ಪುಣ್ಯ ಸ್ಥಳದಲ್ಲಿ ಪುಣ್ಯ ಸ್ಥಳವನ್ನು ಮಾಡುವುದಕ್ಕಾಗಿ ಬಹಳ ಶ್ರಮಪಟ್ಟು ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ನಾನು ಹರಿಹರದಲ್ಲಿ 2016ರಿಂದ 17 ತನಕ ಇರುವಾಗ ತದನಂತರ ಅವರು ನನ್ನ ಸಕ್ಸೆಸರ್ ಆಗಿ ಅಲ್ಲಿ ಬಂದರು. 6 ವರ್ಷ ಹರಿಹರ ಆರೋಗ್ಯ ಮಾತೆಯ ಪುಣ್ಯ ಸ್ಥಳದಲ್ಲಿ ಅವರು ಬಹಳ ಅವಿರತ ಸೇವೆಯನ್ನು ಮಾಡಿರುತ್ತಾರೆ. ಆ ಸ್ಥಳ ಪುಣ್ಯಕ್ಷೇತ್ರವಾದ ಸ್ಥಳವನ್ನು ಮೈನರ್ ಬೆಸಿಲಿಕ್ ಹಂತಕ್ಕೆ ಏರುವುದಕ್ಕೆ ನಮ್ಮ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸರವ ಜೊತೆ ಅವಿರತ ಶ್ರಮ ಪಟ್ಟಿದ್ದಾರೆ ಮತ್ತು ಅದನ್ನು ಮೈನರ್ ಬೆಸಿಲಿಕ ಮಾಡುವಂತೆ ಅವರು ನೋಡಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪನವರು ಕೂಡ ಬಂದು ಉದ್ಘಾಟನೆ ಸಮಯದಲ್ಲಿ ಬಂದಿರುತ್ತಾರೆ. ಆತ್ಮೀಯರೇ, ತದನಂತರ ಅವರು ಅದಕ್ಕಿಂತ ಮುಂಚೆ ತಮ್ಮ ಆರಾಧನೆ ವಿಧಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಉತ್ತಮ ವಾಗ್ಮಿ, ಉತ್ತಮ ಬೋಧಕ, ಸಂಗೀತಗಾರ. ಹಾಗೆಯೇ ಈ ದಿನಗಳಲ್ಲಿ ಅವರು ಕಿರಿಯ ಪುಷ್ಪ ತೆರೇಸಾ ಲಿಟಲ್ ಫ್ಲವರ್ ಶಿಕಾರಿಪುರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು. ಸುಮಾರು 1.5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುವಾಗ ಅಲ್ಲಿ ಹಾಸ್ಟೆಲ್ ಮತ್ತು ಶಾಲೆ ಇದೆ. ಬಡಬಗ್ಗರಿಗೆ ಬಹಳ ಸಹಾಯವನ್ನು ಅವರು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ನಾವೊಂದು ಒಳ್ಳೆಯ ಗುರುಗಳನ್ನು ಕಳ್ಕೊಂಡು ಬಿಟ್ಟಿದ್ದೀವಿ. ಈ 20 ವರುಷಗಳು ನಮ್ಮ ಈ ಡಯಸಿಸ್ಗೆ ಒಂದು ಹರುಷದ ವರ್ಷಗಳಾಗಿದ್ದವು. ಆದರೆ ಅಕಾಲಿಕವಾಗಿ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಆ ನೋವು ನಮ್ಮನ್ನು ಕಾಡ್ತಾ ಇದೆ. ಆದರೆ ಪ್ರಭು ಯೇಸು ಹೇಳಿದ್ದಾರೆ, ನನ್ನನ್ನು ನಂಬುವವರು ನನ್ನೊಟ್ಟಿಗೆ ಇರುವವರು. ಅದೇ ನಮಗೆ ಸಾಂತ್ವನ. ಪುನರುತ್ಥಾನಿ ಯೇಸು ಪ್ರಭು ಅವರ ತಾಯಿ ಮತ್ತು ತಂದೆ ಜೀವಂತವಾಗಿದ್ದಾರೆ. ವಯಸ್ಸಾಗಿದೆ ಪಾಪ. ಅವರ ಸಹೋದರಿ ಇದ್ದಾರೆ ಮತ್ತು ಅವರ ಸಹೋದರರಿದ್ದಾರೆ. ಅವರೆಲ್ಲರೂ ಇವತ್ತು ನಡೆಯುವ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ದುಃಖ ನೋಡಲು ನಮಗೆ ಆಗ್ತಾ ಇಲ್ಲ. ಕಾರಣ ಅವರು ಸೇವೆ ಸಲ್ಲಿಸಿದ ಅನೇಕ ಕಡೆಗಳಿಂದ ಇರಬಹುದು. ಅವರು ಹುಟ್ಟೂರು ಇದೇ ಕೆಟೆಡ್ರಲ್ ಆಗಿತ್ತು. ಭದ್ರಾವತಿಯಲ್ಲೂ ಸಾಗರದಲ್ಲೂ ಅವರು ಇದ್ದರು. ಈಗ ಅವರ ತಂದೆ ತಾಯಿ ಮೈಸೂರಲ್ಲಿದ್ದಾರೆ. ಅವರು ಈ ಒಂದು ಸ್ಥಳದಲ್ಲಿ ಎಲ್ಲ ಜನರ ಬಹಳ ಅಪಾರ ಮೆಚ್ಚುಗೆಯನ್ನು ಪ್ರೀತಿಯನ್ನು ಗಳಿಸಿದರು. ಅದರಲ್ಲೂ ಹರಿಹರ ಆರೋಗ್ಯ ಮಾತೆಯ ಪುಣ್ಯ ಸ್ಥಳದಲ್ಲಿರುವಾಗ ಅವರು ಇಡೀ ನಮ್ಮ ಕರ್ನಾಟಕಕ್ಕೇ ಪರಿಚಯವಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ಈ 17ನೇ ಭಾನುವಾರದ ಅವರು ಕೀರ್ತನೆಯನ್ನು ಹಾಡಿ ನಮಗೆ ಕಳಿಸಿದರು. ಆದರೆ 17ನೇ ಭಾನುವಾರದ ಕೀರ್ತನೆ ಅದನ್ನು ಹಾಡಲಿಕ್ಕೆ ಅವರೇ ಇಲ್ಲ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಅವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಯೇಸುವಿನ ಸನ್ನಿಧಾನದಲ್ಲಿ ಆ ಒಂದು ಕೀರ್ತನೆಯನ್ನು ಹಾಡ್ತಾರೆ ಎಂಬ ನಂಬಿಕೆ ನಮ್ಮದಿದೆ. ನಾನು ಶಿವಮೊಗ್ಗ ಧರ್ಮಕ್ಷೇತ್ರ ಗುರುವಾಗಿ ಅವರ ಅಪಾರ ಅಭಿಮಾನಿಗಳಿಗೆ, ವಿಶ್ವಾಸಿಗಳಿಗೆ ಮತ್ತು ಅವರನ್ನು ಬಲ್ಲವರಿಗೆ ಸಾಂತ್ವನವನ್ನು ಹೇಳ್ತೀನಿ. ಈ ದುಃಖವನ್ನು ಸಹಿಸಲು ಪ್ರಭು ಯೇಸು ನಮಗೆಲ್ಲರಿಗೂ ಶಕ್ತಿ ಕೊಡಲಂತ ನಾನು ಹೇಳ್ತೀನಿ, ಬಯಸ್ತೀನಿ ಮತ್ತು ಅವರಿಗಾಗಿ ಪ್ರಾರ್ಥಿಸ್ತೀನಿ. ಡಿವೈನ್ ವರ್ಡ್ ಚಾನೆಲ್ ಶ್ರೀಮಾನ್ ಸ್ಟೀಫನ್ ಮೆಂಡಿಸ್ ಇವರಿಗೂ ವಿಶೇಷವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಕಾರಣ ಇವತ್ತಿನ ಅವರ ಅಂತಿಮ ಸಂಸ್ಕಾರವನ್ನು ಇಡೀ ವಿಶ್ವ ನೋಡುವಂತೆ ಅವರು ತಮ್ಮ ಚಾನೆಲ್ ಮುಖಾಂತರ ಮಾಡಿದ್ದಾರೆ. ವಂದನೆಗಳೊಂದಿಗೆ ಫಾದರ್ ಫ್ರ್ಯಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ.